ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಮ್ರಗೋಡು ಬಳಿಯ ಅಂಗನವಾಡಿ ಶಾಲೆಯ ಮೆಟ್ಟಿಲು ಭಾಗದಲ್ಲಿ 1 ಅಡಿಯಷ್ಟು ನೀರು ತುಂಬಿ ಮಕ್ಕಳಿಗೆ ತೀರಾ ಅಪಾಯ ಎದುರಾಗುತ್ತಿದೆ ಎಂದು ಮಕ್ಕಳ ಪೋಷಕರು ದೂರುತ್ತಿದ್ದಾರೆ. ಅಂಗನವಾಡಿ ಶಾಲೆಯ ಮಕ್ಕಳು ಆಟ ಆಡುವ ಸ್ಥಳದಲ್ಲಿ ಮಳೆಗಾಲದಲ್ಲಿ ನೀರು ತುಂಬುವುದು, ಬಳಿಕ ಶಾಲಾ ಶಿಕ್ಷಕಿ ಮತ್ತು ಸಹಾಯಕ ಪ್ರತಿದಿನ ಹೊರಗೆ ಚೆಲ್ಲುವುದು ಮಳೆಗಾಲದಲ್ಲಿ ದಿನಚರಿಯಾಗಿದ್ದು ಮಕ್ಕಳ ಪೋಷಕರು ಶಾಲಾ ಶಿಕ್ಷಕಿಯರು ಸಮಸ್ಯೆ ಕುರಿತು ಮೇಲಾಧಿಕಾರಿಗಳಿಗೆ ತಿಳಿಸಿದರೂ ಸಮಸ್ಯೆಗೆ ಪರಿಹಾರ ಕಂಡುಬಂದಿಲ್ಲ. ಈ ಕುರಿತು ಗುರುವಾರ ಮಕ್ಕಳ ಪೋಷಕರೊಬ್ಬರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಯಾಕಂದ್ರೆ ಇಲ್ಲಿ ಅಂಗನವಾಡಿ ಟೀಚರಿಗೆ ಜಾಸ್ತಿಯಾಗಿ ಮೀಟಿಂಗ್ ಎಲ್ಲ ಇರ್ತದೆ. ಹೆಲ್ಪರ್ ಒಬ್ಬರೇ ಇರುವಾಗ ಇಲ್ಲಿ ಯಾವ್ದು ಒಂದು ಮಕ್ಕಳೆಲ್ಲ ಹೊರಗೆ ಬಂದು ಬಿದ್ರೆ ಏನಾದ್ರೂ ಕಪ್ಪೆ ಬಿದ್ರೆ ಆ ಮಗುವಿಗೆಲ್ಲ ಮೂಗಿಗೆಲ್ಲ ನೀರು ಹೋಗಿ ಏನಾದ್ರೂ ಅನಾಹುತ ಆಗೋ ಮೊದಲು ಇದಕ್ಕೆ ಸಂಬಂಧಪಟ್ಟ CDP ಆಫೀಸರ್ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು, ಯಾವುದೇ ಇಲಾಖೆಯವರಾದ್ರೂ ಕೂಡಲೇ ಇದೊಂದು ಸಮಸ್ಯೆಗೆ ಪರಿಹಾರ ನೀಡಿ ಇಲ್ಲಿ ಬರುವ ಮಕ್ಕಳಿಗೆ ಒಂದು ಏನು ಅವಘಡ ಆಗದಿದ್ದ ರೀತಿಯಲ್ಲಿ ಒಂದು ಸಹಕರಿಸಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಮಕ್ಕಳಿಗೋಸ್ಕರ ಮತ್ತೆ ಟೀಚರ್ಗೋಸ್ಕರ ಈ ಊರಿನ ಹಿತದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆದಷ್ಟು ಬೇಗ ಇದೊಂದು